ನಮಸ್ಕಾರ ಫ್ರೆಂಡ್ಸ್, ಯಾವತ್ತು ಖುಷಿಯಾಗಿರಿ, ಯಾವತ್ತು ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಮೂನರ್ ರಾಯಲ್ ಯು ಡಬಲ್ ಡೆಕ್ಕರ್ ಬಸ್ ರೈಡ್. ಈ ಬಸ್ ಒಂದು ವೈಬಿರೋ ಒಂದು ಬ್ಲೂ ಕಲರಿನ ಒಂದು ಬಸ್ ಆಗಿದೆ. ಮೂನರಲ್ಲಿ ಹೋಗುವ ಕೇರಳ ಟೂರಿಸಂ ಅಲ್ಲಿ ಹೋಗುವ ಒಂದು ಬಸ್ ಆಗಿದೆ. ಮೂನರ್ ರಾಯಲ್ ಯು ಡಬಲ್ ಡೆಕ್ಕರ್ ಬಸ್ ಒಂದು ಡಬಲ್ ಡೆಕ್ಕರ್ ಬಸ್ ಆಗಿದೆ. ವೈಬಿರೋ ಒಂದು ಬಸ್ ಆಗಿದೆ. ಫೆಬ್ರವರಿ ಇದೇ ತಿಂಗಳು 8ರಂದು ಪ್ರಾರಂಭವಾದ ಒಂದು KSRTC ಬಸ್ ಆಗಿದೆ. ಡಬಲ್ ಡೆಕ್ಕರ್ ಬಸ್ ಆಗಿದೆ. ಇದರಲ್ಲಿ ಟೋಟಲ್ 50 ಸೀಟುಗಳಿವೆ. ಮೇಲೆ 38 ಸೀಟು, ಕೆಳಗೆ 12 ಸೀಟ್ ಇರುವ ಒಂದು ವೈಬಿರೋ ಒಂದು ಬಸ್ ಆಗಿದೆ. ಈ ಬಸ್ಸು ಮೂನರಲ್ಲಿ ಎಷ್ಟು ಟ್ರಿಪ್ ಉಂಟಂತ ಹೇಳ್ಬೇಕಾದ್ರೆ ಪ್ರತಿದಿನ 3 ಟ್ರಿಪ್ಪುಗಳು. ಬೆಳಿಗ್ಗೆ 9:30, ಮಧ್ಯಾಹ್ನ 12:30 ಮತ್ತು ಸಂಜೆ 4 ಗಂಟೆಗೆ ಪ್ರತಿ ಟ್ರಿಪ್ಪು 3 ಗಂಟೆ 2:45 ನಿಮಿಷ ಇರುತ್ತದೆ. ಅದೇ ರೀತಿ ಒಂದೊಂದು ಪ್ಲೇಸಲ್ಲಿ 10 ನಿಮಿಷ ಕಾಲ ನಿಲ್ಲುತ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಅಷ್ಟು ವೈಬಿರೋ ಒಂದು ಬಸ್ ಆಗಿದೆ ಈ ಒಂದು ಮೂನರ್ ರಾಯಲ್ ಯು ಡಬಲ್ ಡೆಕ್ಕರ್ ಬಸ್ ರೈಡ್. ಕೇರಳದ ಮೂನರ್ ಟೂರಿಸಂ ಅಲ್ಲಿ ಹೋಗುವ ಒಂದು ಬಸ್ ಆಗಿದೆ. ಡಬಲ್ ಡೆಕ್ಕರ್ ಬಸ್ ಆಗಿದೆ. ಆದ ಕಾರಣ ಇದಕ್ಕೆ ಮೈನ್ ಆಗಿ ಒಂದು ಸೇಫ್ಟಿ ಮೈನ್ ಆಗಿ ಕೊಡಬೇಕು. ಇದು ಸಾಧಾರಣ ಫುಲ್ ಗ್ಲಾಸ್ ಅಲ್ಲಿ ಇರುವ ಒಂದು ಬಸ್ ಆಗಿದೆ. ಅದೇ ರೀತಿ ಇದೊಂದು ಡಬಲ್ ಡೆಕ್ಕರ್, ಮೇಲೆ 38 ಸೀಟು, ಕೆಳಗೆ 12 ಸೀಟು ಇರುವ ಒಂದು ಬಸ್ ಆಗಿದೆ. ಇದಕ್ಕೆ ಮೈನ್ ಆಗಿ ಒಂದು ಸೇಫ್ಟಿ ಕೊಡಬೇಕು. ಈ ಸುಂದರವಾಗಿರುವ ಬಸ್ಸು ಮೂನಾರು KSRTC ಬಸ್ ನಿಲ್ದಾಣದಿಂದ ಶುರುವಾಗುತ್ತದೆ. ನಂತರ ಬಸ್ ಮೂನಾರು ಗ್ಯಾಪ್ ರಸ್ತೆ NH85 ಮೂನಾರು ಪೂಂಪಾರ ಅಂತ ಹೇಳುತ್ತಾರೆ ಬೋಡಿಮೆಟ್ಟು ಮಾರ್ಗದಲ್ಲಿ ಹೋಗುತ್ತದೆ. ನಂತರ ಅನೈರಂಗಲ್ ಅಣೆಕಟ್ಟಿಗೆ ಹೋಗುತ್ತದೆ. ನಂತರ ಪೆರಿಯ ಕನಲ್ ಜಲಪಾತ ಅಂತ ಹೇಳುತ್ತಾರೆ, ಆ ಪ್ಲೇಸ್ಗೆ ಹೋಗುತ್ತದೆ. ಮತ್ತೆ ಸಿಗ್ನಲ್ ಪಾಯಿಂಟ್ಗೆ ಹೋಗ್ತದೆ. ಮತ್ತೆ ಈ ಬಸ್ ಎಲ್ಲಿಗೆ ಹೋಗುತ್ತದೆ? ಲಾಕ್ ಆರ್ಟ್ ವ್ಯೂ ಪಾಯಿಂಟ್ಗೆ ಹೋಗ್ತದೆ. ಅದರ ನಂತರ ರಾಕ್ ಕೇವ್ಗೆ ಮತ್ತೆ ಆರೆಂಜ್ ಫಾರ್ಮ್ ವ್ಯೂಗೆ, ಅದರೊಟ್ಟಿಗೆ ಸುಂದರವಾಗಿರುವ ಗ್ರೀನ್ ಆಗಿರುವ ಹಚ್ಚ ಹಸಿರು ಆಗಿರುವ ಚಾ ಎಸ್ಟೇಟ್ಗಳನ್ನು ಅಪ್ಪರ್ ಡೆಕ್ಕರ್ ಇಂದ ನೋಡಬಹುದು. ಸುಂದರವಾಗಿರುವ ಮೇಲೆ 38 ಸೀಟು, ಕೆಳಗೆ 12 ಸೀಟು. ಈ ಬಸ್ಸಿನ ಟಿಕೆಟ್ ಪ್ರೈಸ್ ಎಷ್ಟು? ಅಪ್ಪರ್ ಡೆಕ್ಕರ್ಗೆ 400 ರೂಪಾಯಿ, ಅದೇ ರೀತಿ ಲೋವರ್ ಡೆಕ್ಕರ್ಗೆ 200 ರೂಪಾಯಿ. ಮೇಲೆ 38 ಸೀಟ್, ಕೆಳಗೆ 12 ಸೀಟ್ ಇರುವ ಒಂದು ಸುಂದರವಾಗಿರುವ ಒಂದು ಬ್ಲೂ ಕಲರ್ ಆಗಿರುವ ಒಂದು ಡಬಲ್ ಡೆಕ್ಕರ್ ಬಸ್ ಆಗಿದೆ. ಅದೇ ರೀತಿ ಮೂನರಲ್ಲಿ ಹೋಗುವಾಗ ಇದಕ್ಕೆ ಮೈನ್ ಆಗಿ ಸೇಫ್ಟಿ ಮೈನ್ ಆಗಿ ಇರಬೇಕು. ಅದೇ ರೀತಿ ನಾನು ಇವತ್ತೊಂದು ಮೂನರ್ ರಾಯಲ್ ಯು ಡಬಲ್ ಡೆಕ್ಕರ್ ಬಸ್ಸಿನ ಬಗ್ಗೆ ನಿಮಗೆ ಶೇರ್ ಮಾಡಿದಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಲ್ಲಿವ್ರಿಗೆಲ್ಲರಿಗೆ ಬೈ ಬೈ ಹೇಳ್ತಾ ನಾನು ಗೈಸ್, ಬೈ ಬಾಯ್.